ಮೆಸ್ಕಾಂ ಏರ್ಪೋರ್ಟ್ ಕಲ್ಲಿದಲ್ ನಿಗಮ ಬಿಎಸ್ಎನ್ಎಲ್ ಸಂಸ್ಥೆಯನ್ನು ಖಾಸಗೀಕರಣ ಮಲ್ಪೆರೆ ಸರ್ಕಾರ ದುಂಬಾತಂಡು. ಜಿಯೋ ಸಂಸ್ಥೆಯನ್ನು ಬ್ರಾಂಡ್ ಅಂಬಾಸಿಡರ್ ಮಲ್ಪೆರೆ ತಯಾರಾತಂಡು. ಪಂಡದ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈಕ್ಲು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶದ ಪಾತ್ರ ಬಂದಿರು. ಮುಖ್ಯಮಂತ್ರಿಯವರ ಮಾತನ್ನು ಮೆಸ್ಕಾಂ ಕೇಳುವುದಿಲ್ಲ, ಮುಖ್ಯಮಂತ್ರಿ ಸುಳ್ಳು ಹೇಳ್ತಾರೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ. ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿ ಕೂಡ ಎಷ್ಟೇ ಕೊಡಬೇಕು, ಹೆಚ್ಚುವರಿ ಕಟ್ಟಬೇಡಿ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ಸರಿ ಅಂತ ಕಂಡ್ರು ಕೂಡ ಜನರಿಗೆ ಬಿಲ್ಲು ಹೊರೆಯನ್ನ ಸಿಬ್ಬಂದಿಗಳ ಗೈರು ಹಾಜರಾಗಿದ್ದರೂ ಕೂಡ ಅದು ಗ್ರಾಹಕರ ಮೇಲೆ ಬೀಳುವಂತ ಪರಿಸ್ಥಿತಿ ಬಂದಿದೆ. ಕೊರೋನಾ ವೈರಸ್ ಇರತಕ್ಕಂಥ ಕಾಲದಲ್ಲಿ ಸ್ವಲ್ಪ ಬಿಲ್ಲು ಜಾಸ್ತಿ ಬಂದಿರ್ಬೋದು ಖರ್ಚಾಗ. ಆದ್ರೆ ಇವತ್ತು ನೋವಿನ ಮೇಲೆ ಬರೆತಿರ್ತಕ್ಕಂಥ ಒಂದು ಇದು ವಿಷಯ ಚಿಕ್ಕದಂತ ನಾವು ಉದಾಸೀನ ಮಾಡತಕ್ಕಂಥ ವಿಷಯ ಅಲ್ಲ. ಜನಸಾಮಾನ್ಯರಿಗೆ ಇಂಥ ಸೋಂಕಿರುವ ಸಂದರ್ಭದಲ್ಲಿ ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಬೇಕಾಗಿದೆ. ಇದನ್ನು ಸರಿಪಡಿಸುವ ದೃಷ್ಟಿಯಲ್ಲಿ ಸರ್ಕಾರ ಮುಂಡುತನವನ್ನ ಅನುಸರಿಸತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರಿಂದಾಗಿ ನಾವು ಅನಿವಾರ್ಯವಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು. ಕೊರೋನಾ ಸಮಸ್ಯೆ ಇದೆ ಅಂತೇಳಿ ನಾವು ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಈ ಮಂತ್ರಿಗಳು ಏನೇ ಹೇಳಿಕೆ ಮಾಡಿದ್ರು ಕೂಡ ಈ ಮೆಸ್ಕಾಂನ ನಿಲುವು ಏನು ಅಂತ ನಮ್ಗೆ ಇನ್ನೂ ಸಿಗ್ಲಿಲ್ಲ. ಯಾರಿಗೂ ಕೂಡ ಮೆಸ್ಕಾಂನ ನಿಲುವು ಏನು ಅಂತ ಹೇಳುದು ಯಾರಿಗೂ ಗೊತ್ತಾಗಿಲ್ಲ. ನಮಗೆ ಬೇಕಾಗಿದ್ದು ಮೆಸ್ಕಾಂನ ನಿಲುವು ಏನು, ಕಟ್ಟಬೇಕಾ ಕಟ್ಟಬಾರ್ದ, ಇದನ್ನ ಪರಿಶೀಲನೆ ಮಾಡಿ ಸರಿಪಡಿಸ್ತಾರ ಅನ್ನುವಂಥದ್ದಕ್ಕೆ ನಾವು ಅದರ ಬಗ್ಗೆ ಗಮನ ಕೊಡುವಂಥದ್ದು ಮುಖ್ಯ. ಗಣಿಯ ಇದನ್ನು ಕೂಡ ಖಾಸಗೀಕರಣ ಮಾಡ್ತಾರೆ ಅಂತೇಳಿ ನಿಗಮಗಳು, ಬಹುಶಃ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿ ನಿಗಮ, ಅದನ್ನು ಕೂಡ ಖಾಸಗೀಕರಣ ಬಿಎಸ್ಎನ್ಎಲ್ ಸಂಪೂರ್ಣ ನಾಶ ಮಾಡಲಿಕ್ಕೆ ಮಾಡಿ ಎಷ್ಟೋ ಸಾವಿರಾರು ಜನರಿಗೆ, ಎಷ್ಟೋ ಲಕ್ಷಾಂತರ ಮಂದಿಗೆ ಉದ್ಯೋಗ ಇಲ್ಲ. ಜಿಯೋ ಅನ್ನುವಂತ ಒಂದು ರಿಲಯನ್ಸ್ ಕಂಪನಿಯ ಒಂದು ಟೆಲಿಫೋನ್ ಹೊಸತು, ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೋದಿಯವರು, ಸರ್ಕಾರದ ಕಂಪನಿ ಇದೆ, ಟೆಲಿಫೋನ್ ಸರ್ಕಾರದ ಕಂಪನಿ ಇದೆ ಬಿಎಸ್ಎನ್ಎಲ್, ಅದರ ವಿರುದ್ಧ ಜಿಯೋಗೆ ಬ್ರ್ಯಾಂಡ್ ಅಂಬಾಸಿಡರ್. ಜಿಯೋ ಫ್ರೀ ಆಗಿ ಅದಕ್ಕೆ ಅದನ್ನ ಕೊಡುವಂಥದ್ದಕ್ಕೆ 1 ತಿಂಗಳಿಗೆ 30 ದಿವಸಕ್ಕೆ ಅನುಮತಿಯಾಗಿದೆ. ಮತ್ತೊಂದು ಫೈಲ್ ಬರ್ತಕ್ಕೆ 2ನೇ 90 ದಿವಸಕ್ಕೆ ಇದನ್ನ ಫ್ರೀ ಆಗಿ ಕೊಡ್ಬೇಕು ಅಂತೇಳಿ 90 ದಿವಸಕ್ಕೆ ಕೊಡ್ಬೇಕು ಅಂತೇಳಿ ಅದಕ್ಕೆ ಒಬ್ಬ ಅಧಿಕಾರಿ ಅದಕ್ಕೆ ಒಪ್ಪಲಿಲ್ಲ. ಅವನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ನಮ್ಗೆ ನಷ್ಟ ಆಗುತ್ತೆ ಇದು ಕೊಟ್ರೆ ಅಂತ ಹೇಳಿ ಅವನು ಬರೀತಾನೆ. ಅವನನ್ನು ಅಲ್ಲಿ ವರ್ಗಾವಣೆ ಮಾಡಿ ಇನ್ನೊಬ್ಬ ಅಧಿಕಾರಿ ತರಿಸಿ ಅವನಿಂದ ಒಪ್ಪಿಗೆ ಏರ್ಪಡಿಸಿ ಇವತ್ತು 90 ದಿವಸ ಅವರಿಗೆ ಫ್ರೀ ಕನೆಕ್ಷನ್ ಕೊಡೋದಕ್ಕಂತ ಕೆಲಸ ಆಗಿದೆ. ಕುಡ್ಲಡು ಸುದ್ದಿಗೋಷ್ಠಿ ಪಾತಿರೊಂದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರನ ತರಾಟೆಗೆ ದೆತ್ತೊಂದು ಆಕ್ರೋಶನ್ ತೋಜಾಯಿನ ಶ್ರೀ ಬಿ ರಮನಾಥ್ ರೈಕ್ಲು ಸರ್ಕಾರ ಜನಕ್ಲೆನು ಭಾವನಾತ್ಮಕವಾದ ಡೋಂಗಿ ಮಲ್ಪೆರೆ ಪಿದಾಡಿನರು. ಸ್ವಾತಂತ್ರ್ಯ ಹೋರಾಟಗಾರರಿನ ಪುದರ್ನು ಪನೊಂದು ನೆಹರು ಕುಟುಂಬನು ಟಾರ್ಗೆಟ್ ಮಲ್ತೊಂದುಲ್ಲೆರು. 2ನೇ ಅವಧಿಡ್ಲ ಕಪ್ಪು ಹಣನು ಕನಾಯರೆ ಮೋದಿಗೂ ಸಾಧ್ಯ ಆತಿಚಿ. ಗ್ಯಾಸ್ ಪೆಟ್ರೋಲಿಯಂ ಜನಕ್ಲೆನು ಲೂಟಿ ಮಲ್ತೊಂದುಲ್ಲೆರು.
ವಿದ್ಯುತ್ ಬಿಲ್ದ ಗೊಂದಲನು ನನಲ ಸರಿ ಮಲ್ಪೆರೆ ಸರಕಾರಗ ಆತಿಜಿ ಮುಖ್ಯಮಂತ್ರಿನ ಪಾತ್ರನು ಮೆಸ್ಕಾಂದಾಗ್ಲು ಕೇನೊಂದಿಚ್ಚೇರು ಸರ್ಕಾರದ ಇಂಚಿತಿ ನಿರ್ಲಕ್ಷ್ಯ ವಂಚನದ ಬಗೆಟ್ ಹೋರಾಟ ಮಲ್ಪೊಡಾಯಿನವು ಅನಿವಾರ್ಯ ಪಂಡದ ಶ್ರೀ ಬಿ ರಮನಾಥ್ ರೈಕ್ಲು ಸರ್ಕಾರನ ತರಾಟೆಗೆ ದಿತೊಂದು ತನ್ನ ಆಕ್ರೋಶನ್ ತೋಚಾಯಿರು. ವಂಚನೆ ಮಾಡಬೇಕಾದ ನಾನು ಹೇಳ್ಬೇಕು ಅಂತಂದ್ರೆ ಕೆಲವು ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ಹೇಳುವುದಾದ್ರೆ ಕೆಲವು ವಿಷಯಗಳು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂತ ಬಹಳ ಮುಖಂಡರುಗಳೆಲ್ಲ ಒಳ್ಳು ಸೇರಿ ಒಂದು ಒಮ್ಮತದ ತೀರ್ಮಾನವನ್ನ ಮಾಡಿರ್ತಾರೆ. ಅದು ಜವಾಹರ್ಲಾಲ್ ನೆಹರು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂತ ಪ್ರಚಾರವನ್ನು ಕೊಡುವಂತ ಒಂದು ಪ್ರಯತ್ನಗಳು ಆಯಿತು. ಆಕ್ಚುಲಿ ಇದು ಎಲ್ಲರ ತೀರ್ಮಾನ, ಈ ದೇಶದ ಅದು ವಲ್ಲಭಾಯ್ ಪಟೇಲ್ ಇರ್ಬೋದು ಅಥವಾ ಇತರ ಎಲ್ಲ ಮುಖಂಡರ ತೀರ್ಮಾನಗಳು. ಬಹುಶಃ ಅದನ್ನ ಬದಲಾಯಿಸುವಾಗ ಇವತ್ತು ನೆಹರು ಕುಟುಂಬವನ್ನ ಟಾರ್ಗೆಟ್ ಮಾಡಬೇಕಂತ ಒಂದು ಪ್ರಯತ್ನಗಳು ಆಯಿತು. ಭಾವನಾತ್ಮಕವಾಗಿ ಕೆಲವು ಇಶ್ಯೂಗಳು ಭಾವನಾತ್ಮಕವಾಗಿ ಜನರನ್ನ ಮತೀಯ ಭಾವನೆಯನ್ನ ಕೆರಳಿಸಿ ಪ್ರಚೋದಿಸಿ ಒಂದು ಚುನಾವಣೆಯಲ್ಲಿ ಅವಕಾಶ ಪಡೆಯಬಹುದು. ಅದು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಈ ದೇಶದಲ್ಲಿ ಎರಡನೇ ಅವಧಿಗೆ ಬಂದಿರ್ತಕ್ಕಂಥ. ನಾನು ಒಂದು ಪ್ರಶ್ನೆ ಮಾಡ್ತೇನೆ, ಕಪ್ಪು ಹಣ ಎಷ್ಟು ದಿವಸ ನಮಗೆ 15 ಲಕ್ಷ ಅದು ಜುಮ್ಲ ಇರಬಹುದು, ಅದನ್ನು ನಾನು ಹೇಳುದು. ಆದ್ರೆ ಕಪ್ಪು ಹಣ ತರ್ತೇವೆ ಅಂತ ಹೇಳಿದ ಇವರು ಎರಡನೇ ಅವಧಿಯಲ್ಲಿ ಕೂಡ ತರಬಹುದಿತ್ತಲ್ಲ. 5 ವರ್ಷ ತರಲಿಕ್ಕಾಗದೆ 6ನೇ ವರ್ಷದಲ್ಲಿ ಕೂಡ ಕಪ್ಪು ಹಣ ಅಂದ್ರೆ ಕಾಂಗ್ರೆಸ್ನವ್ರದ್ದು ಇದೆ ಅಂತ ಹೇಳುವಂತ ಪ್ರಚಾರವೂ ಕೂಡ ಬಂತು. 2ನೇ ಅವಧಿ ಬಂದರೂ ಕೂಡ ಕಪ್ಪು ಹಣ ತರತಕ್ಕಂಥ ಕೆಲಸವನ್ನ ಮಾಡಲಿ. ನನಗೆ ಬಹಳ ನೋವು ಏನು ಅಂತ ಹೇಳಿದ್ರೆ, UPA ಸರ್ಕಾರ ಇದ್ದಾಗ ಗ್ಯಾಸ್ ದರ ಜಾಸ್ತಿ ಆಯಿತು, ಪೆಟ್ರೋಲ್ ದರ ಜಾಸ್ತಿ, ಡೀಸೆಲ್ ದರ ಜಾಸ್ತಿ ಆಯಿತು. ನಿಮ್ಗೆ BJP ಓಟ್ ಕೊಟ್ರೆ ಎಲ್ಲ ಕಡಿಮೆ ಮಾಡ್ತೇವೆ. ಕಡಿಮೆ ಆಗ್ಬೇಕಾ ಬೇಡ ಜನರಲ್ಲಿ ಕೇಳುದು, ಕಡಿಮೆ ಮಾಡ್ಬೇಕಾ ಬೇಡ ಅಂತ ಜನ ಹೇಳುದು, ಬೇಕು ಕಡಿಮೆ ಆಗ್ಬೇಕು. ಹಾಗಿದ್ರೆ BJP ಓಟ್ ಹಾಕಿ. ಓಟ್ ಹಾಕಿದ ಪರಿಣಾಮ ಏನಾಯ್ತು ಅದು ನಾನು ಪ್ರಶ್ನೆ ಮಾಡ್ತೇನೆ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಬಂದಿದೆ. 1 ಲೀಟರ್ ಪೆಟ್ರೋಲ್ಗೆ 15 ರೂಪಾಯಿ ಕೊಡ್ಬೋದು. ಇವತ್ತು ಲೂಟಿ ಮಾಡಲಾಗ್ತದೆ. ಗ್ಯಾಸ್ನ ಹೆಸರಿನಲ್ಲಿ, ಪೆಟ್ರೋಲ್ನ ಹೆಸರಿನಲ್ಲಿ, ಡೀಸೆಲ್ನ ಹೆಸರು ಲೂಟಿ ಮಾಡಲಾಗ್ತದೆ. ಇವಾಗ ಕೊರೋನಾ, GDP ಗ್ರೋತ್ ಕಡಿಮೆ ಆಯಿತು. ಮೊದಲಿದ್ದು ಕೊರೋನಾ ಬಂದ ಮೇಲೆ GDP ಗ್ರೋತ್ ಕಡಿಮೆ ಆಗಿದೆ ಅಂತ ಈಗ ಪ್ರಚಾರ ಮಾಡ್ತಾರೆ. ನಾವು ಆರ್ಥಿಕ ಹಿಂಜರಿತ ಆಗ್ತಾ ಇದೆ, ಆರ್ಥಿಕವಾಗಿ ನಮ್ಗೆ ಕಷ್ಟ ಆಗಿದೆ, ಅದಕ್ಕೆ ಕಾರಣ ಕೊರೋನಾ ಅಂತ. ಡಾಲರ್ನ ಮೌಲ್ಯ ಕಡಿಮೆ ಆಗಿಲ್ಲ ರೂಪಾಯಿ ಎದುರುಗಡೆ. ಕೊರೋನಾ ನಂಬರ್ 1 ಇರೋದು ಅಮೆರಿಕದಲ್ಲಿ. ನಂಬರ್ 1 ಕೊರೋನಾ ಇರತಕ್ಕ ದೇಶ ಅಮೆರಿಕದ ಡಾಲರ್ನ ಮೌಲ್ಯ ಇವತ್ತಿಗೂ ಭಾರತದ ರೂಪಾಯಿ ಎದುರುಗಡೆ ಅದು ಬಹಳ ಜಾಸ್ತಿ. ನಮ್ದು 75 ಅಲ್ಲ, ಪ್ರಸ್ತುತ 75 ರೂಪಾಯಿ. ಕೊರೋನಾ ಜಾಸ್ತಿ ಇರೋದು ಅಮೆರಿಕದಲ್ಲಿ. ಡಾಲರ್ಗೆ ಮೌಲ್ಯ ಜಾಸ್ತಿ ಆಗಿದೆ, ವೃದ್ಧಿಸಿದೆ ಅವರು. ನಮ್ದು ಕಡಿಮೆ ಆಗಿದೆ. ರೂಪಾಯಿ ಅಪಮೌಲ್ಯ ಕೆಳಗೆ ಬರ್ತಾ ಇದೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹೇಳಿಕೊಳ್ಳುವಂತ ಸಾಧನೆಗಳು ಏನಿಲ್ಲ. ಭಾವನಾತ್ಮಕವಾದ ಇಶ್ಯೂಗಳನ್ನು ಬಿಟ್ರೆ ಬೇರೆ ಯಾವುದೇ ಕೆಲಸಗಳನ್ನ 2ನೇ ಅವಧಿಯಲ್ಲೇ ಮಾಡಿಲ್ಲ. ಲಾಕ್ಡೌನ್ ಬಂತು. ಅಂದು ಹೌದು, ಕೊರೋನಾ ವೈರಸ್ ಸೋಂಕು ಬಂದಾಗ COVID-19 ಅಂತ ಹೇಳಿದ್ರೆ 2020ನೇ ಇಸ್ವಿಯಲ್ಲಿ 2019ನೇ ಇಸ್ವಿಗೆ ಬಂದಿರತಕ್ಕಂಥ 2019, ಅದಕ್ಕೆ COVID-19 ಅಂತ ಹೆಸರು. COVID-19 ಬಂದಾಗ ಲಾಕ್ಡೌನ್ ನಿಧಾನ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಆರೋಪವನ್ನು ಕೂಡ ಇದೆ. ಯಾಕೆಂದ್ರೆ ಒಂದು ಮಧ್ಯಪ್ರದೇಶದ MLAಗಳು ಬೆಂಗಳೂರಲ್ಲಿ ಇದ್ರು, ಅವ್ರು ಹೋಗ್ಬೇಕಾದ್ರೆ ಒಂದು ಲಾಕ್ಡೌನ್ ಮೊದಲೇ ಮಾಡಿದ್ರೆ ಅಲ್ಲಿ MLAಗಳು ಬೆಂಗಳೂರಲ್ಲಿ ಇರ್ಬೇಕಿತ್ತು ಇವತ್ತಿನವರೆಗೆ. ಬೇರೆ ಬೇರೆ
ಲಾಕ್ಡೌನ್ ಮಾಡುವಂಥದ್ದು ಪೂರ್ವ ಯೋಜನೆಗಳನ್ನು ಮಾಡಲಿಲ್ಲ. ಲಾಕ್ಡೌನ್ ಘೋಷಣೆ ಮಾಡುವಾಗ ಇವರಿಗೆ ಅವಧಿಗಳು ಬೇಕಾದಷ್ಟು ಪೂರ್ವ ಯೋಜನೆಗಳು ಮಾಡಲಿ. ಎರಡನೇ ಅವಧಿಯ ಯಶಸ್ವಿಯ ಬಗ್ಗೆ ನಾನು ಮಾತಾಡ್ತೇನೆ. ಇವತ್ತು ಎರಡನೇ ಅವಧಿಯಲ್ಲಿ ಲಾಕ್ಡೌನ್ ಮೂಲಕ ಯಾವ ಯೋಜನೆಗಳು ಮಾಡಿದ್ದಾರೆ, ನಂತರ ಇವತ್ತು ಅವರೇನು ಪರಿಹಾರ ಘೋಷಣೆ ಮಾಡಿರ್ತಕ್ಕಂಥ ಎಷ್ಟೋ ಸಮಯದ ನಂತರ ಗೋಧಿ 5 kg, ಅಕ್ಕಿ 5 kg ಅಂತ ಹೇಳಿದ್ರೆ ಒಂದು ಹಂತ ಲಾಕ್ಡೌನ್ ಆದ ನಂತರ ಬಂತು. ಇಲ್ಲಿ ಅನ್ನಭಾಗ್ಯದ ಅಕ್ಕಿ ಅಲ್ಲ ಅಂತಂದ್ರೆ ಜನಕ್ಕೆ ಕಷ್ಟ ಆಗ್ತಿತ್ತು. ನರೇಗಾ ಯೋಜನೆಯ ಬಗ್ಗೆ ಮೋದಿಯವರು ಬಾರಿ ಕೀಳಾಗಿ ಮಾತಾಡಿದ್ದಾರೆ. ಮಧ್ಯಮ ಭಾಗ ಉದ್ಯೋಗ ಖಾತ್ರಿ ಯೋಜನೆ ಒಂದು ದೊಡ್ಡ ಕಾರ್ಯಕ್ರಮ. ಮತ್ತೆ ರಕ್ಷಣೆ ಬಂದಿರತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆಗೆ ಸುಮಾರು ವರ್ಷ 2 ವರ್ಷ ಒಂದೇ ನಯ ಪೈಸೆ ನಮ್ಮ ರಾಜ್ಯದಲ್ಲಿ ಕೊಡ್ಲಿಲ್ಲ ಅಂತ ಮೊನ್ನೆ ಏನು ಈ ಸಮಸ್ಯೆ ಬಂದ ಮೇಲೆ ಅದು ಬಂತು. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಅಪ್ಪಿ ಮಾನಪ ವಿರೋಧ ಪಕ್ಷ ನಾಯಕ ಅಬ್ದುಲ್ ರೌಫ್, ಸದಸ್ಯರು ನವೀನ್ ಡಿಸೋಜಾ, ಪ್ರಮುಖರು ಶ್ರೀಮತಿ ಶಾಲೆಟ್ ಪಿಂಟೋ, ಶುಭೋದಯ ಆಳ್ವ ಸುದ್ದಿಗೋಷ್ಠಿ ಒಡಿಗೆತ್ತಿರು.